ಹೊಸಂಗಡಿಯಲ್ಲಿ ಪ್ರಮುಖ ಶಾಲೆಯಾಗಿ ಕಾರ್ಯಾಚರಿಸುತ್ತಿರುವ ಪೀಸ್ ಕ್ರಿಯೇಟಿವ್ ಶಾಲಾ ಕ್ರೀಡೋತ್ಸವಕ್ಕೆ ಗುರುವಾರದಂದು ಅದ್ದೂರಿಯ ಚಾಲನೆ ದೊರಕಿತು. ಈ ಸಂದರ್ಭ ಶಾಲೆಯ ಆವರಣದಲ್ಲಿ ವಿಶೇಷವಾಗಿ ಸಜ್ಜುಗೊಳಿಸಲಾದ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳ ಪಥಸಂಚಲನ ನಡೆಯಿತು. ಶಾಲಾ ಚೇರ್ಮನ್ ಅಬ್ದುಲ್ ರಹಮಾನ್ ಹಾಗೂ ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ವಿದ್ಯಾರ್ಥಿ ನಾಯಕರಿಂದ ಧ್ವಜವಂದನೆ ಸ್ವೀಕರಿಸಿದರು. 2 ದಿನಗಳಲ್ಲಾಗಿ ನಡೆಯುವ ಕ್ರೀಡೋತ್ಸವ ಶನಿವಾರ ಸಮಾಪ್ತಿಗೊಳ್ಳಲಿದೆ. ಗುರುವಾರದಂದು ಜೆಕೆಜಿಯಿಂದ 2ನೇ ತರಗತಿ ತನಕದ ವಿದ್ಯಾರ್ಥಿಗಳ ಆಟೋಟ ಸ್ಪರ್ಧೆಗಳು ನಡೆಯಿತು. ಶನಿವಾರದಂದು 3ರಿಂದ 6ನೇ ತರಗತಿ ತನಕದ ಆಟೋಟ ಸ್ಪರ್ಧೆಗಳು ನಡೆಯಲಿವೆ. ಬುಧವಾರ ಸಂಜೆ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಆಯೋಜಿಸಲಾದ ಕ್ರೀಡೋತ್ಸವವು ಆರೋಗ್ಯಕರ ಸ್ಪರ್ಧೆಯನ್ನು ಉತ್ತೇಜಿಸುವ ಹಾಗೂ ಸಮತೋಲಿತ ಅಭಿವೃದ್ಧಿಯನ್ನು ಒದಗಿಸುವ ಹೆಸರಾಂತ ಕಾರ್ಯಕ್ರಮವಾಗಿ ಗುರುತಿಸಿಕೊಂಡಿತು. ವಿದ್ಯಾರ್ಥಿಗಳು ತಮ್ಮ ಕ್ರೀಡಾ ಶಕ್ತಿಯನ್ನು ಕೌಶಲ್ಯಗಳನ್ನು ಪ್ರದರ್ಶಿಸಲು ಹಾಗೂ ಪ್ರೇರಣೆಯ ಮೂಲಕ ಉತ್ತಮ ಸಾಧನೆಗಳನ್ನು ಸಾಧಿಸಲು ಸಜ್ಜಾಗಿರುವುದು ಕಂಡುಬಂತು. ಅನೀಫ್ ಅರಿಮಲ, ಕುಂಜತೂರು ಪೀಸ್ ಅಧ್ಯಾಪಕರುಗಳಾದ ಪರವೀನ್, ಜುನೈದಾ, ಮೊಹಮ್ಮದ್ ಮನಾಫ್, ಯೂಸುಫ್, ಅಕೌಂಟ್ ಮ್ಯಾನೇಜರ್ ಮೊಹಮ್ಮದ್ ಕಲ್ಲಾಡಿ ಮೊದಲಾದವರು ಬಹುಮಾನ ವಿತರಿಸಿದರು. ರೋಶನಿ, ರಹಮತ್, ಫಹದ್ ಮೊದಲಾದವರು ನೇತೃತ್ವ ನೀಡಿದರು. Peaceful, 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 peace. Peaceful, 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 peace. Surrounding peace, you are salam. From you comes salam and you is salam. To you belongs the Mahatma. Between your heart, peaceful, peace. Peaceful, 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 peace. Salam.